ಎಸ್, ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಗೊಂದಲಗಳಿದೆ. ಮುಂದಿನ ಸ್ಥಿತಿಗತಿಗಳು ಏನು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದ ಮಾಹಿತಿ ಯಾರ ಮುಂದೆ ಕೂಡ ಇಲ್ಲ. ಇಂತಹ ಸಂದರ್ಭದಲ್ಲಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಒಂದು ಮಾತುಗಳನ್ನ ಹೇಳಿದ್ದಾರೆ. LKG ಮತ್ತು UKG ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ಒಳಿತಲ್ಲ, ಪ್ರಾಥಮಿಕ ಮಕ್ಕಳಿಗೂ ಕೂಡ ಆನ್ಲೈನ್ ಶಿಕ್ಷಣ ಒಳಿತಾಗೋದಿಲ್ಲ, ಇದರಿಂದ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತೆ, ಮಾತ್ರ ಅಲ್ಲ ಶಿಕ್ಷಕರ ಮತ್ತು ಪೋಷಕರ ಮೇಲೆ ಒತ್ತಡ ಉಂಟಾಗುತ್ತೆ ಎನ್ನುವಂತಹ ಒಂದು ಮಾತುಗಳನ್ನ ಶಿಕ್ಷಣ ಸಚಿವರು ಉಡುಪಿಯಲ್ಲಿ ಕೊಟ್ಟಿದ್ದಾರೆ. ಏನೋ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗಳನ್ನ ಮಾಡುವಂತ ಬಗ್ಗೆ ವ್ಯಾಪಕವಾಗಿ ರಾಜ್ಯಾದ್ಯಂತ ಚರ್ಚೆಗಳು ನಡೀತಾ ಇದೆ. ಒಂದು ಕಡೆಯಿಂದ ಪೂರಕ ಪ್ರಯತ್ನಗಳು ಕೂಡ ಆರಂಭಗೊಂಡಿದೆ. ಈ ನಡುವೆ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಶಿಕ್ಷಣ ಸಚಿವರು ಈ ಒಂದು ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಈಗಾಗಲೇ ಪೋಷಕರು, ಶಿಕ್ಷಕರು ಮತ್ತು ತಜ್ಞರ ಜೊತೆಗೆ ಒಂದು ಸಭೆಯನ್ನ ಕರೆಯಲಾಗಿತ್ತು. ನಿನ್ನೆ ಆಗಿರುವಂತಹ ಒಂದು ಸಭೆ ಏನಿದೆ ಅದು ಕಂಪ್ಲೀಟ್ ಆಗಿಲ್ಲ. ಮತ್ತೊಂದು ಸಭೆಯನ್ನ ಮಾಡ್ತೇವೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಇನ್ನು ಸಭೆಯಲ್ಲಿ ನಿಮಾನ್ಸ್ನ ವೈದ್ಯಾಧಿಕಾರಿಗಳು ಕೂಡ ಇರ್ತಾರೆ. ಮಕ್ಕಳ ತಜ್ಞರು ಅಂದ್ರೆ ಮಕ್ಕಳ ಮಾನಸಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡೋದಿಕ್ಕೆ ಸೈಕಾಲಜಿಸ್ಟ್ ಕೂಡ ಇರ್ತಾರೆ. ನಾಳೆ ಮತ್ತೊಮ್ಮೆ ವಿಸ್ತೃತವಾಗಿ ಈ ಬಗ್ಗೆ ಚರ್ಚೆಯನ್ನ ಮಾಡ್ತೇವೆ. ಚಿಕ್ಕ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ಆರೋಗ್ಯಕರ ಅಲ್ಲ. ಆನ್ಲೈನ್ ಶಿಕ್ಷಣ ಕೊಡುವಂತಹ ವಿಚಾರ ಏನಿದೆ ಅದು ಹಣ ಮಾಡುವಂತಹ ದಾರಿ ಕೂಡ ಆಗಬಾರದು ಅನ್ನುವಂತಹ ಮಾತುಗಳನ್ನ, ಅದರ ಜೊತೆಗೆ ತಮಿಳುನಾಡಿನಲ್ಲಿ ಈಗ SSLC ಪರೀಕ್ಷೆಯನ್ನ ರದ್ದು ಮಾಡಲಾಗಿದೆ. ಅಲ್ಲಿ ಸೂಕ್ತವಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ, ಮಕ್ಕಳಿಗೆ ಸುರಕ್ಷತೆಯನ್ನ ಒದಗಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿ ಪರೀಕ್ಷೆಯನ್ನ ರದ್ದು ಮಾಡುವಂತ ನಿರ್ಧಾರಕ್ಕೆ ಸರ್ಕಾರ ಬರ್ತಾ ಇದೆ. ಆದ್ರೆ ನಾವು ಅವರನ್ನ ಫಾಲೋ ಮಾಡೋದಿಕ್ಕಾಗೋದಿಲ್ಲ, ನಾವು ಬಹಳಷ್ಟು ಮುಂದೆ ಹೋಗಿದ್ದೇವೆ ಎನ್ನುವಂತ ವಿಚಾರವನ್ನು ಹೇಳಿದ್ದಾರೆ. ಅಂದ್ರೆ ಮಕ್ಕಳ ಹಿತಕ್ಕೆ ಸಂಬಂಧಪಟ್ಟ ಹಾಗೆ ಅವರು ನಮ್ಮನ್ನ ಫಾಲೋ ಮಾಡಬೇಕು, ನಾವು ಅಷ್ಟು ವ್ಯವಸ್ಥಿತವಾಗಿ ಇಲ್ಲಿ ಕ್ರಮಗಳನ್ನ ಕೈಗೊಂಡಿದ್ದೇವೆ. ಈ ಬಗ್ಗೆ ಕೇಂದ್ರ ಸಚಿವಾಲಯದ ಜೊತೆಗೂ ಕೂಡ ಚರ್ಚೆಗಳಾಗಿದೆ. ಮಾನವ ಸಂಪನ್ಮೂಲದ ಬಗ್ಗೆಗೂ ಕೂಡ ನಾವು ಮಾತುಕತೆಯನ್ನ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಮಕ್ಕಳ ಮನಸ್ಸಿನಲ್ಲಿ ಯಾವುದೇ ರೀತಿಯಲ್ಲಿ ಗೊಂದಲಗಳನ್ನ ಸೃಷ್ಟಿಸೋದು ಬೇಡ, ಮಕ್ಕಳಲ್ಲಿ ಮತ್ತು ಶಿಕ್ಷಕರಲ್ಲಿ ಗೊಂದಲ ಹುಟ್ಟಿಸುವಂತಹ ಕೆಲಸಗಳು ಆಗೋದು ಬೇಡ ಅನ್ನುವಂತಹ ಮಾತುಗಳನ್ನ ಕೂಡ ಇಲ್ಲಿ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ. ಈ ಪರೀಕ್ಷೆ ನಡೀಲಿಕ್ಕೆ ತಮ್ಮ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ. ಜೊತೆಗೆ ನಾವು ಈ ಪರೀಕ್ಷೆ ನಡೆಸಲಿಕ್ಕೆ ಏನೇನು ಮುನ್ನೆಚ್ಚರಿಕೆ ನಾವು ತಗೋತೀವಿ ಅಂತ ಕೂಡ ಕೇಳಿದ್ರು. ಬಹಳ ಡೀಟೇಲ್ ಆಗಿ ನಾವು ಏನೇನು ಕ್ರಮ ತಗೊಳ್ತೀವಿ ಅನ್ನೋದನ್ನ ಹೈಕೋರ್ಟ್ಗೆ ನಾವು ನೀಡಿದ್ದೀವಿ. ಸೊ ಈ ಪರೀಕ್ಷೆನಲ್ಲಿ 2 ವಿಚಾರಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ನಾವು ಪರೀಕ್ಷೆ ನಡೆಸ್ತಾ ಇದ್ದೀವಿ. ಮೊದಲನೇದು ಮಕ್ಕಳ ಸುರಕ್ಷತೆ, ಎರಡನೇದು ಮಕ್ಕಳ ಆತ್ಮವಿಶ್ವಾಸ. ಈ ಎರಡಕ್ಕೂ ಕೂಡ ವಿಶೇಷ ಗಮನ ಇಟ್ಟು ಅಗತ್ಯ ಇರುವ ಕ್ರಮಗಳನ್ನ ನಾವು ತಗೊಳ್ತಾ ಇದ್ದೀವಿ. ಮತ್ತೆ ನಾವೇನು ಸುರಕ್ಷತೆ ಕ್ರಮನ ತಗೊಳ್ತೀವಿ ಅಂತ ನಾವು ಮುಖ್ಯ ನ್ಯಾಯಮೂರ್ತಿಗಳಿಗೆ ಹೈಕೋರ್ಟ್ಗೆ ಕೊಟ್ಟಿದ್ದೀವಿ. ಅವರು ಸಂಪೂರ್ಣವಾಗಿ ನೋಡಿ ಅದಕ್ಕೆ ಸಮ್ಮತಿ ಕೊಟ್ಟು ಇನ್ನೊಂದು ಅವರು ಸಲಹೆ ಕೊಟ್ಟಿದ್ದಾರೆ. ನಮ್ಮ ಪರೀಕ್ಷಾ ಕೇಂದ್ರಗಳ ಕೊಠಡಿಗಳ ಸಂಖ್ಯೆ ನಾವು ಜಾಸ್ತಿ ಮಾಡಿದ್ದೀವಿ. ಸಾಮಾನ್ಯವಾಗಿ ಒಂದು ಕೊಠಡಿಯಲ್ಲಿ 24 ಜನ ಕೂಡಿಸ್ತಾ ಇದ್ವು, ಈಗ 18 ಜನ ಕೂಡಿಸ್ತೀವಿ. ಕೊಠಡಿ ತುಂಬಾ ದೊಡ್ಡದಿದ್ರೆ 20 ಜನ ಕೂಡಿಸ್ತೀವಿ. ಸೊ ಪ್ರತಿ ಮಗುವಿನ ನಡುವೆ ಕನಿಷ್ಠ 3.5 ಅಡಿ ಅಂತರ, 2 ಡೆಸ್ಕ್ಗಳ ನಡುವೆ ಕನಿಷ್ಠ 3.5 ಅಡಿ ಅಂತರ, ಮತ್ತೆ ಪ್ರತಿ ಮಗು ಮಾಸ್ಕ್ ಹಾಕೊಂಡು ಪರೀಕ್ಷೆಯಲ್ಲಿ ಬರೀಲಿಕ್ಕೆ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯವರು ನಾವು ಬಹಳ ಮುಂದೆ ಹೋಗಿದ್ದೀವಿ. ತಮಿಳುನಾಡು ನಮ್ಮನ್ನ ಫಾಲೋ ಮಾಡಬೇಕಾಯಿತು, ನಾವು ಅವ್ರನ್ನ ಫಾಲೋ